ಇಂಥದ್ದು ಮಾಡು ಮಗ ಅಂದರೆ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಅವಳು. ಟು 116 hours ಭರತನಾಟ್ಯಂ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಅಥವಾ ಎಲ್ಲರಿಗೂ ಕೂಡ ಗೊತ್ತಾಯಿತು ಶ್ರೀಧರ್ ಯಾರು ಅಂತ ಗೊತ್ತಾಯಿತು. ಇದಕ್ಕೆಲ್ಲ ನನ್ನ ಶಿಷ್ಯೆಯೇ ಕಾರಣ ಆಗಿದ್ದಾಳೆ. ಎಲ್ರಿಗೂ ನಮಸ್ಕಾರ. ನಾನು ವಿದುಷಿ ದೀಕ್ಷಾವಿ. ರೀಸೆಂಟಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ 216 hours ಭರತನಾಟ್ಯಂ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಇದರದ್ದು ಜರ್ನಿ ಹೇಗಿತ್ತು ಅಂತ ಹೇಳೋದಾದರೆ, ನನ್ನದು ಭರತನಾಟ್ಯಂ ಜರ್ನಿ. ನಾನು 3 ವರ್ಷ ಇರುವಾಗಿನಿಂದ ನನ್ನಮ್ಮ ನನ್ನನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಲೇಟರ್ ಆನ್ ಹಾಗೆ ಇಂಟ್ರೆಸ್ಟ್ ಬಂತು. ಸ್ಟಡೀಸ್, ಭರತನಾಟ್ಯಂ, ವೀಣೆ, ಯಕ್ಷಗಾನ, ಸಂಗೀತ, ಡ್ರಾಯಿಂಗ್ ಇದರೆಲ್ಲದ್ರ ನಡುವೆ ಯಾವುದಾದ್ರೂ ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಏನೋ ಒಂದು ಸ್ಟೆಪ್ ತಗೊಂಡೆ, ಮಾಡಿದೆ, ನನಗೆ ಆಯಿತು ಮಾಡಲಿಕ್ಕೆ. ಎಲ್ಲರ ಸಪೋರ್ಟಿಂದ, ನಂದು ಫ್ಯಾಮಿಲಿ, ಫ್ರೆಂಡ್ಸ್, ನನ್ನ ಹಸ್ಬೆಂಡ್, ರತ್ನ ಸಂಜೀವ ಕಲಾಮಂಡಲ, ಕೆ ರಘುಪತಿ ಭಟ್ ಅವರು, ಡಾಕ್ಟರ್ ಜಿ ಶಂಕರ್ ಸರ್ ಅವರು, ನಮ್ಮ ಕಾಲೇಜಿನ ಅಧ್ಯಾಪಕರು ಅವರು, ಎಲ್ಲರದ್ದು ತುಂಬ ಸಪೋರ್ಟ್ ಇತ್ತು. ಅದರಿಂದನೇ ಆಯಿತು ಇದೆಲ್ಲ. ಈವನ್ ಮೀಡಿಯಾದವರದ್ದು ಕೂಡ ತುಂಬ ಸಪೋರ್ಟ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ಮುಂದೆ ನಾನು ಇದೇ ಥರ ಏನು ಮಾಡಬೇಕಂತ ಇನ್ನೂ ಡಿಸೈಡ್ ಮಾಡಲಿಲ್ಲ, ಬಟ್ ಮಾಡಿಯೇ ಮಾಡ್ತೇನೆ ಏನಾದರೂ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಆ್ಯಂಡ್ ನನ್ನ ಸ್ಟೂಡೆಂಟ್ಸಿಗೆ ನನ್ನಕ್ಕಿಂತ ಜಾಸ್ತಿ ಇನ್ನೂ ನಾನು ನನ್ನ ಸ್ಟೂಡೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂತ ಇದ್ದೇನೆ. ಬಿಕಾಸ್ ನನ್ನದು ಒಂದು ಸಾಧನೆ ಆಗಿದೆ, ಅದೇ ಥರ ನನ್ನ ಸ್ಟೂಡೆಂಟ್ಸಿದು ಅವರ ಅಪ್ಪ ಅಮ್ಮನಿಗೂ ಆಸೆ ಇರ್ತದೆ. ಸೊ ಅವರಿಗೂ ಒಂದು ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ. ನನ್ನ ಹೆಸರು ವಿಠಲ್ ಅಂತೇಳಿ. ನಾನು ದೀಕ್ಷನ ತಂದೆ. ತುಂಬ ಖುಷಿ ಇದೆ ಅವಳ ಸಾಧನೆಗೆ. ಅದಕ್ಕೂ ಆ ಸಾಧನೆಗೆ ತುಂಬ ಶ್ರಮಪಟ್ಟಿದ್ದಾಳೆ ಅವಳು. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅವಳಿಗೆ. ತುಂಬ ಖುಷಿ ಆಗ್ತಾಯಿದೆ. ಅದು ಇವಳೇ ಹೇಳಬೇಕು ಈಗ. ಯಾಕಂದರೆ ಅವಳ ಜೊತೆಗೆ ಜಾಸ್ತಿ ಇದ್ದದ್ದೇ ನಾನೇ, ಹಾಗಾಗಿ ಅವ್ರು ಹಾಗೆ ಹೇಳಿದ್ದು. ಅಂದರೆ ಅವಳಿಗೆ ಚಿಕ್ಕದಿಂದಲೂ ಅಷ್ಟೇ, ಎಂತ ಯಾವುದಕ್ಕಾದ್ರೂ ಅವಳಾಗಿ ಹೋಗೋದಲ್ಲ, ನಾನಾಗಿಯೇ ದೂಡೋದವಳನ್ನು ಫಸ್ಟ್. ಇದು ನೀನು ಮಾಡಿ ಇದಾಗ್ತದೆ ನಿನಗೆ ಅಂತ ಎಲ್ಲದಕ್ಕೂ ಅಷ್ಟೇ ದೂಡೋದು, ನಾನು ಕಳಿಸೋದು ಮಾತ್ರ ನನ್ನ ಕೆಲಸ. ಮತ್ತೆಲ್ಲ ಅವಳು ಮಾಡ್ತಿದ್ಲು ಕಡೆಗೆ. ಅವಳ ಜೊತೆಗೆ ಅವಳಿಗೆ ಮತ್ತು ನಾನು ಜೊತೆಯಲ್ಲೇ ಇರಬೇಕು, ಅಮ್ಮ ಜೊತೆಯಲ್ಲೇ ಇರಲೇಬೇಕು ಅವಳಿಗೆ. ಎಲ್ಲದಕ್ಕೂ ಎಲ್ಲಿ ಹೋಗೋದಾದರೂ ಎಲ್ಲದಕ್ಕೂ ಅವಳಿಗೆ ನಾನು ಇರಬೇಕು. ಹಾಗಾಗಿ ಅವ್ರು ಹಾಗೆ ಹೇಳಿದ್ರು, ಎಲ್ಲಿ ಕರ್ಕೊಂಡು ಹೋಗೋದಿದ್ರು ಎಲ್ಲ ನನ್ನ ಜೊತೆಗೆ ಹೋಗೋದವಳು. ಮತ್ತು ಅವಳಿಗೆ ಬೆಳಗ್ಗಿಂದ ಸಂಜೆವರೆಗೆ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾದರೆ ಎಂತ ಆದದಿದ್ರು ಫಸ್ಟ್ ಬಂದು ನನ್ನ ಹತ್ರ ಹೇಳಲೇಬೇಕು, ಇಲ್ಲಿದ್ರೆ ನಿದ್ದೆ ಬರೋದಿಲ್ಲ ಅವಳಿಗೆ ರಾತ್ರಿ. ಆ ಥರ ಎಲ್ಲದನ್ನು ಶೇರ್ ಮಾಡ್ತಿದ್ಲು. ಎಲ್ಲ ಯಾವುದಕ್ಕಾದರೂ ಅಷ್ಟೇ, ನಾನು ಇಂಥದ್ದು ಮಾಡು ಮಗ ಅಂದರೆ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಅವಳು. ಮಾಡ್ತೀನಿ ಅಂತಲೇ ಹೇಳ್ತಿದ್ಲು. ನಿನ್ನನ್ನು ನೋಡಮ್ಮ, ಎಲ್ಲರೂ ನಿನ್ನನ್ನು ಅಂದರೆ ನನ್ನ ಅಮ್ಮ ಅಂತ ಹೇಳುವಾಗ ನಾನು ಮಾಡ್ತೀನಿ ಅಂತ ಹೇಳ್ತಿದ್ಲು ಅವಳು. ಹಾಗೆ ಮಾಡಿದ್ಲು. ತುಂಬ ಖುಷಿ ಅನಿಸ್ತದೆ. ಉಡುಪಿಯ ಹೆಮ್ಮೆಯ ಕುವರಿಯಾದಂಥ ದೀಕ್ಷಾ ವಿ ಅವರು ಇವತ್ತು 9 ದಿವಸ ಅಂದರೆ 216 ಗಂಟೆಗಳ ನಿರಂತರ ಭರತನಾಟ್ಯವನ್ನು ಮಾಡಿ ಇವತ್ತು ವಿಶ್ವದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಅವರಿಗೆ ನಮ್ಮ ಉಡುಪಿಯ ಹೆಮ್ಮೆಯ ಸಾಧನೆಯನ್ನು ಅವ್ರು ಮಾಡಿದ್ದಾರೆ. ಅವರಿಗೆ ಉಡುಪಿಯ ಎಲ್ಲ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಪರಿಶ್ರಮಪಟ್ಟು ಈ ಸಾಧನೆಯನ್ನು ಮಾಡಿದ್ದಾರೆ. ಪ್ರಾರಂಭದ 3 ದಿವಸ ಕೇವಲ 2 ಗಂಟೆ ಮಾತ್ರ ವಿಶ್ರಾಂತಿಗೆ ಅವಕಾಶ ಇದೆ. 2 ಗಂಟೆ ಅಂದರೆ ಮಲ್ಕೊಳ್ಳಿಕ್ಕಲ್ಲ, ಮಧ್ಯದಲ್ಲಿ ವಿಶ್ರಾಂತಿ ತಗೊಂಡು ಸ್ನಾನ, ಶೌಚ ಎಲ್ಲವೂ ಸೇರಿ ಕೂತ್ಕೊಳ್ಳುವಂಥದ್ದು ಎಲ್ಲ ಸೇರಿ 2 ಗಂಟೆ. ಕೊನೆಯ ದಿವಸದಲ್ಲಿ 4 ಗಂಟೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅದೆಲ್ಲವನ್ನು ಮಾಡಿ 216 ಗಂಟೆ ಮಾಡೋದು ಅಂತ ಹೇಳಿದ್ರೆ ಭಾಳ ದೊಡ್ಡ ಸಾಧನೆ. ಅದನ್ನು ಅವರು ಪೂರೈಸಿದ್ದಾರೆ. ವಿಶೇಷವಾಗಿ ಸಾರ್ವಜನಿಕರ ಒಂದು ಮತ್ತು ಎಲ್ಲ ಇವರ ಸಹಾಯವೂ ಇದಕ್ಕೆ ಭಾಳ ದೊಡ್ಡ ರೀತಿಯಲ್ಲಿದೆ. ಅವರ ಭವಿಷ್ಯ ಒಳ್ಳೆಯದಾಗಿ ಇನ್ನು ಕಲೆಯಲ್ಲಿ ಈ ಒಂದು ಭರತನಾಟ್ಯದಲ್ಲಿ ಅವರು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ನಾನು ವಿದ್ವಾನ್ ಶ್ರೀಧರ್ ರಾವ್ ಬನ್ನಂಜೆ 2001ರಲ್ಲಿ ವಿದ್ವತ್ ಮಾಡಿದೆ. ಜ್ಞಾನದೀಪ ನೃತ್ಯ ಕಲಾಕೇಂದ್ರ ಅಂತ ಸ್ಥಾಪಿಸಿ ಬೇರೆ ಬೇರೆ ಕಡೆಯಲ್ಲಿ ತರಗತಿಯನ್ನು ಕೊಡ್ತಾ ಇದ್ದೇನೆ. ನಾನು ತರಗತಿಯನ್ನು ಕೊಡ್ತಾ ಇರುವಾಗ ಬನ್ನಂಜೆಯಲ್ಲಿ ದೀಕ್ಷಾ ಹೇಳುವವರು ಬಂದರು. ಅವರಾಗ ಡಿಗ್ರಿ ಮಾಡ್ತಾಯಿದ್ರು. ಅಲ್ಲಿ ಬಂದು ವಿದ್ವತ್ ಮಾಡಬೇಕು ಹೇಳುವ ಉದ್ದೇಶದಿಂದ ಅಲ್ಲಿ ಬಂದರು. ಅವರಿಗೆ ನಾನು ಏನು ಹೇಳಿಕೊಟ್ಟನೋ ಅದನ್ನು ತಕ್ಷಣದಲ್ಲಿ ನನಗೆ ಒಪ್ಪಿಸುವಂತಹ ಒಂದು ಗುಣ ಇತ್ತು. ಏನು ಹೇಳಿಕೊಟ್ಟರು ಕೂಡ ಅದನ್ನು ಕರಗತ ಮಾಡಿಕೊಳ್ತಿದ್ರು. ಅಂತಹ ಒಂದು ಒಳ್ಳೆಯ ಪ್ರತಿಭೆ.
ಅದರಲ್ಲಿ ಎರಡು ಮಾತಿಲ್ಲ. ನನ್ನ ಕಾರ್ಯಕ್ರಮಗಳಲ್ಲಿ ಕೂಡ ಅವರನ್ನು ಕರ್ಕೊಂಡು ಹೋದದ್ದು ಇದೆ. ಹೀಗೆ ಏನಾದರೂ ಒಂದು ಹೊಸ ಸಾಧನೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಆಗ ಏನು ಕೇಳುವಾಗ ಅವರೇ ಹೇಳಿದರು, ನನಗೆ ಯಶವಂತ್ ಜಿ ಅಂತ ಹೇಳುವವರು ಸ್ಫೂರ್ತಿಯಾಗಿದ್ದಾರೆ. ಅವರು 24 ಗಂಟೆ ಹಾಡಿನ ಮೂಲಕ ಗೋಲ್ಡನ್ ಬುಕ್ ರೆಕಾರ್ಡ್ ಮಾಡಿದರು, ಹಾಗೆ ಮಾಡಬೇಕು ಅಂತ. ನಾನು ಆಗ ಹೇಳಿದ್ದೆ, BSc ಇದು B.Ed ಮಾಡುವಂಥದ್ದು ಅವಳ ಯೋಜನೆ ಆಗಿತ್ತು, ಅದನ್ನು ಮಾಡಿಕೋ. ಆಮೇಲೆ ವಿದ್ವತ್ ಗಳಿಸಬೇಕಂತ ಬಂದಿದ್ದಿ, ವಿದ್ವತ್ತನ್ನು ಪೂರ್ಣಗೊಳಿಸು, ಆಮೇಲೆ ನೀನು ಅದನ್ನು ಮಾಡು ಅಂತ ಹೇಳಿದೆ. ನನ್ನ ಮಾತಿನ ಪ್ರಕಾರ ಅವಳದು ಇವತ್ತಿಗೆ B.Ed ಮುಗೀತು, ವಿದ್ವತ್ತು ಕೂಡ ಮುಗೀತು. ವಿದ್ವತ್ತಲ್ಲಿಯೂ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾಳೆ. ಈಗ ಅವಳಿಗೆ ರಘುಪತಿ ಇದು ಸಾಧನೆ ಮಾಡಬೇಕು ಹೇಳುವಾಗ ಮಾನ್ಯ ನಮ್ಮ ಮೊದಲಿನ ಶಾಸಕರಾದಂಥ ರಘುಪತಿ ಭಟ್ರಲ್ಲಿ ಹೋಗಿ ಕೇಳಿಕೊಂಡಾಗ ಅವರು ರತ್ನಸಂಜೀವ ಕಲಾಮಂಡಳ ಶಿವಪಾಡಿಯಲ್ಲಿದೆ, ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದರು. ಅಲ್ಲಿ ಹೋದರು. ಅಲ್ಲಿ ಹೋದಾಗ ಅವರು ಸಂಪೂರ್ಣವಾದ ಬೆಂಬಲ ಕೊಟ್ಟ ಕಾರಣ ಇವತ್ತಿನ ದಿನ 216 ಗಂಟೆ ನೃತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಇವಳೊಂದು ರೆಕಾರ್ಡನ್ನು ಮಾಡಿದ್ದಾಳೆ, ಅಥವಾ ಇವತ್ತೊಂದು ಗೋಲ್ಡನ್ ಬುಕ್ ರೆಕಾರ್ಡಿಗೆ ಇವಳು ಸೇರ್ಪಡೆಯಾಗಿದ್ದಾಳೆ. ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇದರಿಂದಾಗಿ ನನ್ನ ನೃತ್ಯ ತರಗತಿ ಏನಿದೆ, ಜ್ಞಾನದೀಪ ನೃತ್ಯ ಕಲಾ ಕೇಂದ್ರ ಅಂತ ಏನು ಹೇಳುವ ಯಾವ ಉದ್ದೇಶದಿಂದ ಇಟ್ಟನೋ ಅದೆಲ್ಲವೂ ಕೂಡ ಒಳ್ಳೆ ರೀತಿಯ ಪ್ರಚಾರವನ್ನು ಪಡೆಯಿತು, ಅಥವಾ ಎಲ್ಲರಿಗೂ ಕೂಡ ಗೊತ್ತಾಯಿತು ಶ್ರೀಧರ್ ಯಾರು ಅಂತ ಗೊತ್ತಾಯಿತು. ಇದಕ್ಕೆಲ್ಲ ನನ್ನ ಶಿಷ್ಯೆಯೇ ಕಾರಣ ಆಗಿದ್ದಾಳೆ. ಅವಳ ಬಾಳು ಉಜ್ವಲವಾಗಲಿ ಅಂತ ಹೇಳ್ತಾ, ಅವಳಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.